Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಈ ಒಂದು ಎಂಡೋ ದುರಂತದ ಹಿನ್ನೆಲೆಯಲ್ಲಿ ಆ ನಂತರ ನಡೆದಂತ ಪ್ರತಿ ಪಕ್ಷಗಳು ಅಥವಾ ಪ್ರತಿ ರಾಜಕಾರಣಿಗಳು, ಶಾಸಕರಾದಂಥವರು, ಈಗ ಮಾಜಿಯಾಗಿರುವಂಥವರು, ಹಾಲಿಯಾಗಿರುವಂಥ ರಾಜಕಾರಣಿಗಳು ನಿರಂತರವಾಗಿ ನಿಮ್ಮನ್ನು ಮೋಸ ಮಾಡ್ತಾನೇ ಬಂದರು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಎಲ್ಲ ಸಂದರ್ಭಗಳನ್ನು ನಾನು ಹೇಳುವಂಥದ್ದಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳ ವಿಚಾರಕ್ಕೆ ಬಂದಾಗ ಎಂಡೋ ಸಂತ್ರಸ್ತರ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ಎಂಬಂಥ ಒಂದು ಮಹಿಳೆಯನ್ನು, ಅಂದರೆ ಮತ್ತಿನ ದಿನಗಳಲ್ಲಿ ನನಗೆ ಗೊತ್ತಿಲ್ಲ, ಒಂದು ಕ್ಷಣಕ್ಕೆ ಎಂಡೋಸಲ್ಫಾನ್ನ ಇಶ್ಯೂವನ್ನು ಇಡೀ ರಾಜ್ಯದಲ್ಲಿ ಎತ್ತಿದವರು ಶೋಭಾ ಕರಂದ್ಲಾಜೆ. ಅದು ಬಿಟ್ಟರೆ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿ ಈ ರಾಜ್ಯದಲ್ಲಿ ನೀವು ಮಾತಾಡಿದ್ದನ್ನು ಕೇಳಿದ್ದೀರಾ? ನನಗೆ ನಾನೊಂದು ಮೀಡಿಯಾದಲ್ಲಿ ನಾನು ಕೇಳಿದೆ, ನನಗೆ ನೋಡುವಂಥ ಭಾಗ್ಯ ಇಲ್ಲ. ನಾನೊಂದು ಮಾತನ್ನೇ ಕೇಳಿದೆ. ಕಾಶ್ಮೀರದಲ್ಲಿ ಒಂದು ದೊಡ್ಡ ದುರಂತ ಆಯಿತು ಕಳೆದ ವರ್ಷ ಮಳೆ ಬಂದಾಗ. ಅವಾಗ ಒಂದು ಮಾಧ್ಯಮದ ಒಬ್ಬ ಆ್ಯಂಕರ್ ಕೇಳ್ತಾರೆ, ಕರ್ನಾಟಕದ 28 MP ಗಳು, ರಾಜ್ಯದ 240 MLAಗಳು, ನೀವೇನು 212 ಜುಜುಬಿ ಮತಗಳು ಅಂತ ನೀವು ತಿಳ್ಕೊಂಡು ಸುಮ್ಮನೆ ಇದ್ದೀರಾ ಅಂತ. ಅಲ್ಲಿ ಹೋಗಿ ಕಾಶ್ಮೀರಕ್ಕೆ ಹೋಗಿ ಅವರ ರಕ್ಷಣೆ ಮಾಡಿ ಅಂತ ಅವರನ್ನು ಪ್ರೇರೇಪಿಸ್ತಾರೆ. ನಾನು ಕೇಳ್ತಿರುವಂಥದ್ದು, ಇಡೀ ರಾಜ್ಯದಲ್ಲಿ 20,000ಕ್ಕಿಂತ ಹೆಚ್ಚು ಜನ ಸಂತ್ರಸ್ತರು, ಅವರನ್ನು ಆಶ್ರಯಿಸಿದಂಥ ಒಂದು 4-5 ಜನ ಒಂದು ಕುಟುಂಬದಲ್ಲಿ, ಅಂದರೆ 1.5 ಲಕ್ಷಕ್ಕಿಂತ ಹೆಚ್ಚು ಜನರ ಬೀದಿಗೆ ಬಂತು. ಯಾವನೇ ಒಬ್ಬ ಜನಪ್ರತಿನಿಧಿ ಮಾತಾಡೋದಿಲ್ಲ ಅಂತ ಹೇಳಿದ್ರೆ, ಹಾಗಾಗಿದ್ರೆ ಅಂದ್ರೆ ಸರ್ ಕರಾವಳಿಯ ರಾಜಕಾರಣಿಗಳು, ನಾವು ಪ್ರಶ್ನೆ ಮಾಡಬೇಕಾದಂಥದ್ದು, ಬೆಳ್ತಂಗಡಿ ಶಾಸಕರು ಮಾತಾಡಬೇಕಿತ್ತು, ಪುತ್ತೂರಿನ ಆ ಸಂದರ್ಭದ ಶಾಸಕರು, ಈಗಿನ ಶಾಸಕರು ಮಾತಾಡಬೇಕಿತ್ತು. ಯಾಕೆ ಯಾರೂ ಮಾತಾಡೋದಿಲ್ಲ? ಅದೇ ನಮ್ಮ ವೀಲ್ ಚೇರ್ ಕೊಡುವಾಗ ಹಿಂದೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ನಿಮ್ಮ ಹಿಂದೆ ನಿಲ್ಲೋದಕ್ಕಾಗತ್ತೆ, ನಿಮ್ಮ ಬದುಕಿನ ಪ್ರಶ್ನೆಗಳಲ್ಲಿ ಅವರಿಗೆ ಪ್ರಶ್ನೆ ಮಾಡೋದಕ್ಕಾಗೋದಿಲ್ವಂತ ವಿಧಾನಸಭೆಯಲ್ಲಿ ಆಗಿರ್ಬೋದು ಅಥವಾ ಅವರ ಪಕ್ಷದ ವೇದಿಕೆಗಳಲ್ಲಾಗಿರ್ಬೋದು. ಅದೇ ಪ್ರಜಾಪ್ರಭುತ್ವದಲ್ಲಿ ನನಗೆ ಅರ್ಥ ಆಗದೇ ಇರತಕ್ಕಂಥ ವಿಚಾರ. ನನಗೆ ಇದು ಭಯಂಕರ ಆಶ್ಚರ್ಯ ಆಗುವಂಥದ್ದು. 10-20 ವರ್ಷಗಳಿಂದ ನಾವು ಮಾಶಾಸನಗಳಿಗೆ ಪರಿಹಾರಕ್ಕಾಗಿ ನಾವು ಬೇಡಿಕೆಗಳನ್ನು ಇಟ್ವಿ, ಯಾರು ಮಾತಾಡಲಿಲ್ಲ. ಅಷ್ಟೊತ್ತಿಗೆ ಹೈಕೋರ್ಟಿನಿಂದ ಒಂದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ 3,000 ರೂಪಾಯಿ ಮಾಶಾಸನವನ್ನು ಕೊಡಬೇಕು ಅಂತ ಹೇಳಿದರು. ಆಗ ಈ ಸರ್ಕಾರದ ಜನಪ್ರತಿನಿಧಿಗಳು, ಸಚಿವರೆಲ್ಲ ಹೇಳುವಂಥದ್ದು, ಇಲ್ಲ ನಮಗೆ 5,000 ಕೊಡಬೇಕಂತಿತ್ತು, ಹೈಕೋರ್ಟ್ 3,000 ಅಂತ ಹೇಳಿದೆ, ಹಾಗಾಗಿ ನಾವು 3,000 ಕೊಡ್ತಾ ಇದ್ದೇವೆ. ಹೈಕೋರ್ಟ್ ಯಾವತ್ತೂ ಈ 3,000 ಮ್ಯಾಕ್ಸಿಮಮ್ ಅಂತ ಹೇಳಿಲ್ಲ, ಮಿನಿಮಮ್ ಕೊಡಬೇಕು ಅನ್ನೋಂಥದ್ದು. ನಮ್ಮಲ್ಲಿ ಆದೇಶದ ಕಾಪಿ ಇದೆ, ಸಾಯಲಿ ಬಿಡಿ ಹೈಕೋರ್ಟ್ನ ಆದೇಶ. ಈ ಉಳಿದ 11 ಆದೇಶಗಳನ್ನು ಯಾಕೆ ಇವರು ಕುಂಡೇಡಿಗಿಟ್ರು? ಎಲ್ಲಿ ಇಡಬೇಕಿತ್ತು? ಏನು ಮಾಡಬೇಕಿತ್ತು ಇವರು? ನಾವು ಕೇಳುವಂಥದ್ದು ನೋಡಿ, ನನಗೆ ಮಾಧ್ಯಮಗಳಲ್ಲಿ ಬಂದಾಗ ನನಗೆ ಬರುವಂಥದ್ದು, ಇವತ್ತು ಕೃಷಿಕರು ಆತ್ಮಹತ್ಯೆ ಮಾಡ್ಕೊಂಡಾಗ ಎಷ್ಟೋ ಮಾಧ್ಯಮದಲ್ಲಿ ಬರ್ತಾ ಇದೆ. ಎಷ್ಟು ಜನ ಎಂಡೋ ಸಂತ್ರಸ್ತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಯಾರೆಲ್ಲಾದ್ರೂ ಪಟ್ಟಿ ಇದೆಯಾ? ನಾವು ಅಲಂಕಾರಿಗೆ ಹೋದರೆ ಅಲ್ಲಿ ಅಂಗನವಾಡಿ ಟೀಚರ್ ಒಂದು ಮಗುವನ್ನು ಇಟ್ಕೊಂಡಿದೆ. ಆ ಮಗುವಿನ ತಂದೆ, ಶಶಾಂಕನ ತಂದೆ, ತನ್ನ ಮಗುವನ್ನು ನೋಡಿಕೊಳ್ಳಿಕ್ಕೆ ಆಗದೆ ತಂದೆ ಸೂಸೈಡ್ ಮಾಡ್ಕೊಂಡಿದೆ. ಯಾರಿಗಾದ್ರೂ ಗೊತ್ತಿದೆಯಾ? ನಮ್ಮ ಪಟ್ರಮೆ ಗ್ರಾಮದಲ್ಲಿ ಬೇಬಿ ಅನ್ನುವಂಥ ಒಂದು ಮಗು ಇದೆ. ಆ ಮಗುವನ್ನು ನೋಡ್ಕೊಳ್ಳಿಕ್ಕಾಗದೆ ತಂದೆ ಬಾಳಣ್ಣ ಅನ್ನುವಂಥವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸುಸೈಡ್ನ ಪಟ್ಟಿ ನಮ್ಮಲ್ಲಿದೆ, ಆದರೂ ಇನ್ನೂ ಅರ್ಥ ಆಗೋದಿಲ್ಲ. ದಿವಸಕ್ಕೊಂದು ಚಿತೆ, ಎಂಡೋ ಸಂತ್ರಸ್ತರಾಗಿ ದಿವಸಕ್ಕೆ ಒಂದು ಚಿತೆ ಉರಿತಾ ಇದೆ ಒಂದು ಜಿಲ್ಲೆನಲ್ಲಿ. ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳಿದರೆ, ನಾವೇನು ಐಷಾರಾಮಿ ಏನು ಕಾರ್ ಕೇಳಿದ್ವಿ, ಬಂಗ್ಲೆ ಕೇಳಿದ್ವಿ, ಏನು ಕೇಳಿದ್ವಿ? ಒಂದು ಹೊತ್ತಿಗೆ ಒಂದು ಮದ್ದು ಕೊಡಿ. ಅದು ನೀವು ತಂದುಕೊಂಡಂತದ್ದಲ್ಲ, ನೀವು ಹಾಗೇನೆ ನಿಮಗೆ ರೋಗ ಬಂದಂತದ್ದಲ್ಲ, ಅಥವಾ ಏನಾದರೂ ಸಮಸ್ಯೆ ಆದಂತದ್ದಲ್ಲ. ಸರಕಾರದ ಕಾರಣದಿಂದಾಗಿ ನೀವು, ಸರಕಾರದ ಕಮರ್ಷಿಯಲ್ ನೀತಿಯಿಂದಾಗಿ ನೀವು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರುವಂಥದ್ದು. ಅವರು ಕೊಡಬೇಕಾದಂಥ ಕರ್ತವ್ಯ ಆಗಿತ್ತು, ಅವರ ಜವಾಬ್ದಾರಿ ಆಗಿತ್ತು. ಮರೆತದ್ದು ಯಾಕೆ? ಅಂದರೆ ನೀವು ಹೋರಾಟಗಳನ್ನು ಮಾಡಿದಿರಿ ಸರ್. ನಿಮಗೆ ಉಳಿದ ಎಲ್ಲ ವಿಚಾರದಲ್ಲಿ ಹೋರಾಟ ಮಾಡುವಂಥವರು, ಸಂಘಟನೆಗಳು ಅಥವಾ ಇನ್ನೇನೋ ವಿಚಾರಕ್ಕೆ ಗದ್ದಲವನ್ನು ಎಬ್ಬಿಸುವಂಥವ್ರು ಯಾಕೆ ಸಪೋರ್ಟಿಗೆ ಬರಲಿಲ್ಲ? ನೀವು ಒಬ್ಬಂಟಿ ಆದ್ರಿ. ಶ್ರೀಧರ್ ಗೌಡ್ರು ಹೋರಾಟ ಮಾಡಿದ್ರು. ಶ್ರೀಧರ್ ಗೌಡ್ರ ಸುತ್ತ ಇದ್ದಂಥದ್ದು ಕೂಡ ಅದೇ ರೀತಿ ಶ್ರೀಧರ್ ಗೌಡ್ರ ಜೊತೆಗೆ ಸಮಸ್ಯೆಯನ್ನು ಅನುಭವಿಸಿದವರು ಮಾತ್ರ ಇದ್ದಂಥದ್ದು. ಸರ್, ಒಂದು ಕಾರಣ ಏನು ಅಂತ ಹೇಳಿದ್ರೆ, ಶಾನ್ಭಾಗ್ರ ತಂಡ ಅಥವಾ ನಾವೇನಿದ್ದೇವೆ, ನಾವು ನಮ್ಮ ಒಂದೇ ಒಂದು ಪೈಸೆಯನ್ನು ಎಂಡೋ ಸಂತ್ರಸ್ತರಿಂದ ನಾವು ಪಡಿಬಾರ್ದು ಹೋರಾಟಕ್ಕೆ. ಇದು ನಮ್ಮ ನಿಯಮ. ಒಂದೇ ಒಂದು ರಶೀದಿಯನ್ನು ರಶೀದಿ ಮೂಲಕ ನಾವು ಸಂಗ್ರಹಣೆಯನ್ನು ಮಾಡಬಾರ್ದು. ನಾವು
ಯಾವುದೇ ಕಾರಣಕ್ಕೂ ಪ್ರಶಸ್ತಿಗಳಿಗೆ ಅರ್ಜಿಯನ್ನು ಹಾಕಬಾರ್ದು, ಪ್ರಶಸ್ತಿಗಳನ್ನು ಪಡ್ಕೊಳ್ಬಾರ್ದು. ಇವೆಲ್ಲ ಏನು ಆದರ್ಶಗಳನ್ನು ಇಟ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಈ ಸಂಘಟನೆಗಳು ಹಿಂಜರಿತವ ಏನ ಹೊರತು ಈ ನನಗೆ ನಾನು ಎಲ್ಲ ಸಂದರ್ಭಗಳು ಹೇಳುವಂಥದ್ದಿದೆ. ಗೋಡೆಗೆ ಸುಣ್ಣ ಬಳಿದು ಪ್ರಶಸ್ತಿಗಳನ್ನ ಪಡ್ಕೊಳ್ಳುವವರು ಇದ್ದಾರೆ. ಅಂದ್ರೆ ಕೆಲವರು ಆರಂಭ ಶೂರತ್ವ ಮಾಡಿದ್ರು, ಕೆಲವು ನಾಯಕರು ಅಂದ್ರೆ ನಿಮ್ಮವರಲ್ಲ ರಾಜಕಾರಣಿಗಳು ಆ ಸಂದರ್ಭದಲ್ಲಿ ಆರಂಭ ಶೂರತ್ವ ತೋರಿಸಿದ್ರು. ಅಯ್ಯೋ ಏನ್ ಸಮಸ್ಯೆ ಇದು, ಅನಂತರ ಮರ್ತೇ ಹೋಯ್ತು ಅವರಿಗೆ. ಅವರಿವರು ಅಂತಲ್ಲ ಸರ್, ನನಗೆ ಒಂದಷ್ಟು ಘಟನೆಗಳು ನನಗೆ ನೆನಪಿಗೆ ಬರ್ತಾ ಇದೆ. ಒಬ್ರು ಫಿಲ್ಮ್ ಸ್ಟಾರ್ ನಮ್ಮ ಊರಿಗೆ ಬಂದರು. ಫಿಲ್ಮ್ ಸ್ಟಾರ್ ಬಂದು 10 ಹೋದ್ರು. ಆ ಹೊತ್ತಿಗೆ ನಾವೇನು ಈ ಸ್ಕ್ಯಾನಿಂಗ್ನ ಪ್ರಾಜೆಕ್ಟನ್ನು ಹಾಕ್ಕೊಂಡಿದ್ವಿ. ಆವಾಗ ಆ ವ್ಯಕ್ತಿ ನೀವು ಸ್ವಲ್ಪ ಅದಕ್ಕೆ ಸ್ಪಂದಿಸಿದ್ದು ನಾನು ಕೇಳಿದೆ ಅವರಲ್ಲಿ. ಆಗ ಅವ್ರು ಹೇಳ್ತಾರೆ, ಶ್ರೀಧರ್, ನಾವು ಯಾವತ್ತೂ ಅಬಾರ್ಷನ್ ಮಾಡಿಸ್ಬಾರ್ದು, ಆ ಹುಟ್ಟಿದ ಮಕ್ಕಳಿಗೆ ನಾವು ಅವರಿಗೆ ಶಕ್ತಿಯನ್ನು ತುಂಬಬೇಕು ಅಂತ. ಇವತ್ತು ಶಕ್ತಿ ಅಲ್ಲ ಸರ್, ನಾನು ನಿಮ್ಗೆ 2 ಉದಾಹರಣೆ ಕೊಡ್ತೇನೆ. ಕೊಕ್ಕಡ ಮತ್ತು ಕೊಯ್ಲಾದಲ್ಲಿ 2 ಪಾಲನಾ ಕೇಂದ್ರಗಳು ಇದೆ. ನಾವು ಸರ್ಕಾರದಲ್ಲಿ ಏನು ಹೇಳಿದ್ವಿ, ಈ ಪಾಲನಾ ಕೇಂದ್ರವನ್ನು ನೀವು ಕೇವಲ 10 ವರ್ಷದ ಒಂದು ಪ್ಯಾಕೇಜನ್ನು ಇಟ್ಕೊಳ್ಬೇಕು. 10 ವರ್ಷದಲ್ಲಿ ಅಲ್ಲಿ ಯಾರಿಗೆ ನಡಿಲಿಕ್ಕೆ ಸಾಧ್ಯ ಇದೆ ಅವ್ನು ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ. ಕಾರಲ್ಲಿ ಕರ್ಕೊಂಡು ಬರ್ತಾರೆ, ಬೆಳಿಗ್ಗೆ ಕರ್ಕೊಂಡು ಹೋಗ್ತಾರೆ, ಸಂಜೆ ಮನೆಗೆ ಬಿಡ್ತಾರೆ. ಹಾಗಾಗಿ ಅಲ್ಲಿ ಅವ್ರು ಏನು ಮಾಡಬೇಕಿತ್ತು ಅಂತ ಹೇಳಿದರೆ, ಆ ಮಗುವಿಗೆ ಒಂದು ಅವನಿಗೆ ಏನು ಚಿಕಿತ್ಸೆ ಜೊತೆಗೆ ಕೌಶಲ್ಯ ವೃದ್ಧಿ ತರಬೇತಿಗಳನ್ನು ಕೊಡಬೇಕಾಗಿತ್ತು. ಇಲ್ಲಿ ಆಗ್ತಿರುವಂಥದ್ದು ಏನಿದೆ, ಬೆಳಿಗ್ಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಸಂಜೆ ಮನೆಗೆ ಬಿಡ್ತಾರೆ, ಮಧ್ಯಾಹ್ನ ಒಂದು ಊಟ ಕೊಡ್ತಾರೆ, ಬೆಳಿಗ್ಗೆ ಚಹಾ ತಿಂಡಿ ಕೊಡ್ತಾರೆ. ಇಷ್ಟು ಬಿಟ್ಟರೆ ಇದನ್ನು ಶಾಶ್ವತವಾಗಿ ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ ಒಂದು ಅಂಗನವಾಡಿ ಕೇಂದ್ರದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೆ. ಏನಕ್ಕೆ ಇದು? ಆದರೆ ಶಾಶ್ವತ ಪುನರ್ವಸತಿ ಕೇಂದ್ರವನ್ನು ನಾವು ಕೇಳಿದರೆ ಅದು ಹೈಲಿ ಇಂಪಾಸಿಬಲ್. ಹಾಗಾಗಿದ್ರೆ ಈ ನಮ್ಮ ಏನು ಮಲಗಿದಲ್ಲಿದ್ದಾರೆ ಇವರು ಮಕ್ಕಳು, ವೈದ್ಯ ವಿಜ್ಞಾನಿಗಳು ಹೇಳ್ತಾರೆ ಆ ಮಗುವಿಗೆ ಏನು ಸೈಂಟಿಫಿಕಲ್ ಆಗಿರ್ತಕ್ಕಂಥ ವೈಜ್ಞಾನಿಕವಾಗಿ ಆಹಾರವನ್ನು ಕೊಟ್ಟರೆ, ಕ್ಯಾಲರೈಸ್ಡ್ ಫುಡ್ಡನ್ನು ಕೊಟ್ಟರೆ ಆ ಮಗು 60 ವರ್ಷಗಳ ತನಕ ಬದುಕ್ತದೆ ಅಂತ ಹೇಳಿ. ಈ 60 ವರ್ಷ ತನಕ ಆ ಮಗು ಬದುಕಿದ್ರೆ ತಾಯಿಯಾದವಳು ತನ್ನ ಮಗುವನ್ನು ಕೊಂದು ತಾನು ಸುಸೈಡ್ ಮಾಡ್ಕೊಳ್ಬೇಕಾ ಅಥವಾ ಸರ್ಕಾರ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಕೊಡಬೇಕಾ? ಅದನ್ನ ಕೇಳಿದ್ರೆ ಆರೋಗ್ಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳ್ತಾರೆ, ಅದು ಕೂಡ ಒಂದು ಮೀಟಿಂಗ್ ಅಲ್ಲಿ, ಒಂದು ವೇಳೆ ನಾವೇನಾದ್ರೂ ಆ ಥರ ಮಾಡಿದ್ರೆ ಅಲ್ಲಿ ಕಿಡ್ನಿ ಕಳ್ಳತನ ಆಗ್ಬೋದು, ಹೆಣ್ಮಕ್ಳು ಗರ್ಭಿಣಿಯರಾಗ್ಬೋದು. ಬೆಂಗಳೂರಿನಲ್ಲಿ ಒಂದು ಸೆಂಟರ್ನಲ್ಲಿ ಕಿಡ್ನಿ ಕಳ್ಳತನ ಆಗಿದೆ. ಹಾಗಾದ್ರೆ ಇಷ್ಟು ರಾಜ್ಯದಲ್ಲಿ ಇಷ್ಟು ದೊಡ್ಡ ಇವರ ವಿಜಿಲೆನ್ಸ್ ಸತ್ತೋಗಿದೆಯಾ? ಇವ್ರು ಸರ್ಕಾರದ ಇವ್ರು ಏನಕ್ಕೆ ಇವರು AC ಕಚೇರಿಯಲ್ಲಿ ಕುತ್ಕೊಂಡು, ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ತಪ್ಪಾಗಿದೆ ಅಂತ ಹೇಳಿ ಈ 10,000 ಜೀವನದ ಜನರ ಮೇಲೆ ಏನು ಬರೆಯನ್ನು ಎಳಿತಾರೆ ಅಂತ ಹೇಳಿದ್ರೆ ಇವರು ಮನುಷ್ಯರ? ಎಸ್ ಶ್ರೀಧರ್ ಗೌಡ್ರೆ, ಧನ್ಯವಾದಗಳು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದಾಗ. ಇನ್ನಷ್ಟು ಇದು ಡಿಸ್ಕಷನ್ ಕಂಟಿನ್ಯೂ ಆಗುತ್ತೆ. ಸೊ ಶ್ರೀಧರ್ ಗೌಡ್ರು ಮಾತಾಡೋದಕ್ಕಿದ್ದಾರೆ ಇನ್ನಷ್ಟು, ಆದರೆ ಅದಕ್ಕಿಂತ ಮೊದಲು ನಾನು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಹುಶಃ ಶ್ರೀಧರ್ ಗೌಡ್ರು ಕೇಳ್ತಾ ಇರುವಂತ ಪ್ರಶ್ನೆ ಅದು ಅವರ ಒಬ್ಬರ ಪ್ರಶ್ನೆ ಖಂಡಿತ ಅಲ್ಲ, ಎಂಡೋ ಸಂತ್ರಸ್ತರ ಪ್ರಶ್ನೆಯನ್ನ ಇಟ್ಟುಕೊಂಡು ಅವರು ಮಾತಾಡ್ತಾ ಇದ್ದಾರೆ. ಎಂಡೋ ಸಂತ್ರಸ್ತರು ಏನೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹುಶಃ ನಿಮಗೆ ಗೊತ್ತಾಗಿರುತ್ತೆ. ನಮಗೆ ಕೇವಲ ಟಿವಿಯಲ್ಲಿ ನೋಡಿಯೋ ಪೇಪರ್ನಲ್ಲಿ ಓದಿಯೋ ಒಮ್ಮೆ ಕಣ್ಣೀರು ಹಾಕೋದಕ್ಕೋ ಒಮ್ಮೆ ಬೇಸರ ವ್ಯಕ್ತಪಡಿಸೋದಕ್ಕಷ್ಟೇ ಮಾತ್ರ ಸೀಮಿತವಾಗಿದೆ ಇದು ಸಮಸ್ಯೆ. ಪಾಪ ಎಂಡೋ ಸಂತ್ರಸ್ತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸರ್ಕಾರ ಮುಂಗೈಗೆ ತುಪ್ಪ ಸವರುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇದೆ. ಸೊ ಈ ಡಿಸ್ಕಷನ್ ಕಂಟಿನ್ಯೂ ಆಗುತ್ತೆ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and Udupi Manipal Main Road, Udupi.